ಸುರತ್ಕಲ್ ಟೋಲ್ ಗೇಟ್ನಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದಿದೆ. ಈ ಒಂದು ಟೋಲ್ ಗೇಟ್ ರದ್ದಾಗಬೇಕು ಎಂಬ ಕಾರಣದಿಂದ ಹಲವಾರು ಪ್ರತಿಭಟನೆಗಳು ನಡೆದಿದ್ದವು. ರಾಷ್ಟ್ರೀಯ ಹೆದ್ದಾರಿಯ ನಿಯಮಾನುಸಾರ 65 ಕಿಲೋಮೀಟರ್ಗೆ ಒಂದು ಟೋಲ್ ಗೇಟ್ ಎಂಬ ನಿಯಮವಿತ್ತು. ಆದರೆ ಸುರತ್ಕಲ್ ಟೋಲ್ ಗೇಟ್ ಆದಮೇಲೆ ಬಹಳಷ್ಟು ಸಮಸ್ಯೆಗಳಾಗಿವೆ. ಜನರು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಇನ್ನು ಲೋಕಲ್ ಆಗಿ ಸಂಚರಿಸುವವರಿಗೆ ಕೂಡ ಬಹಳಷ್ಟು ಸಮಸ್ಯೆಗಳಾಗಿವೆ. ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆ ನಡೆದಿದೆ. ಆದರೆ ಇದಕ್ಕೆ ಹೊಸ ಸೇರ್ಪಡೆ ಈಗ ಏನಂದರೆ, ನಿಮ್ಮ ವಾಹನ ಮನೆಯಲ್ಲಿದ್ದರೂ ನೀವು ಸುರತ್ಕಲ್ ಟೋಲ್ ಗೇಟ್ ಮೂಲಕ ಪಾಸ್ ಆಗಿದ್ದೀರಿ ಅಂತ ನಿಮ್ಮ ಖಾತೆಯಿಂದ ಹಣ ಕಟ್ಟಾಗುತ್ತೆ. ಇಂತಹ ಹಲವಾರು ಘಟನೆಗಳು ನಡೆದಿವೆ. ಇನ್ನು ಕೆಲವೊಮ್ಮೆ ಕೇವಲ 1 ಗಂಟೆ ಅಂತರದಲ್ಲಿ ಹೋಗೋವಾಗ ನಿಮ್ಮ ಹಣ ಕಟ್ಟಾಗಿಲ್ಲ ಅಂದರೂ ಬರಬೇಕಾದ್ರೆ ಮತ್ತೆ ಒಟ್ಟಿಗೆ ಸೇರಿ ಅದಕ್ಕೊಂದು 30 ರೂಪಾಯಿ ಸೇರಿ ಕಟ್ಟಾಗಿರುವಂಥ ಘಟನೆಗಳು ಸಾಕಷ್ಟು ನಡೆದಿವೆ. ಈ ಬಗ್ಗೆ ಅಲ್ಲಿನ ಅವರನ್ನ ಕೇಳಿದರೆ ಅವರು ಏನು ಹೇಳ್ತಾರೆ ಅಂದರೆ, ನೀವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ನೀವು ಸಂಪರ್ಕಿಸಬೇಕು, ನೀವು NHAಯನ್ನು ಸಂಪರ್ಕಿಸಿ ಅಂತ 1033 ನಂಬರಿಗೆ ಕರೆ ಮಾಡಿ ಅಂತ ಹೇಳ್ತಾರೆ. 1033 ನಂಬರಿಗೆ ಕರೆ ಮಾಡಿದರೆ ಅವರು ಕೇವಲ ಹಿಂದಿ ಮತ್ತು ಇಂಗ್ಲೀಷ್ ಗೊತ್ತಿರೋರು, ಇಲ್ಲಿನ ಸ್ಥಳೀಯರು ಅದನ್ನು ವಿವರಿಸೋದು ಮತ್ತು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಆದರೆ ನಾವು ಹಣ ಕಳ್ಕೊಂಡವರು 60 ರೂಪಾಯಿ ಕಟ್ಟಾಗಿದ್ದರೂ ಸುಮಾರು 1 ಗಂಟೆ ಚರ್ಚೆ ಮಾಡಬೇಕಾಗತ್ತೆ. ಇಂಥ ಸಮಸ್ಯೆ ಎದುರಾಗಿದೆ. ಈ ಬಗ್ಗೆ ಸ್ವತಃ ಇಂಥ ಒಂದು ಕೆಟ್ಟ ಅನುಭವವನ್ನು ಹೊಂದಿರುವಂಥ ಒಬ್ಬರು ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಟೋಲ್ ಗೇಟ್ನಲ್ಲಿ ಬಹಳಷ್ಟು ಸಮಸ್ಯೆ ಆಗಿತ್ತು. ಅದನ್ನು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಂಡಿದ್ರು. ಈಗ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಹಲೋ ಸರ್, ನಮಸ್ಕಾರ ಸರ್. ಸುರತ್ಕಲ್ ಟೋಲ್ ಗೇಟ್ ಬಗ್ಗೆ ಒಂದಲ್ಲ ಒಂದು ಸಮಸ್ಯೆ ನಿರಂತರವಾಗಿ ಕಾಣ್ತಾನೆ ಇದೆ. ಅದರಲ್ಲೂ ಹಲವಾರು ಪ್ರಯಾಣಿಕರು ಏನು ಮಾಡ್ತಾರೆ ಅಂದರೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ. ಸರ್, ತಮಗೆ ಆಗಿದ್ದ ಅನುಭವದ ಬಗ್ಗೆ ಹೇಳಿ ಸರ್. ನಾನು ಅವತ್ತು ಬೆಳಿಗ್ಗೆ ಮಂಗಳೂರು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ. ಹಲೋ, ಹೇಳಿ ಸರ್, ಕೇಳ್ತಾ ಇದೆ. ಹೋಗ್ತಾ ಇದ್ದೆ. ಅದರಲ್ಲಿ ಮೂರು ಟ್ರ್ಯಾಕ್ ಇದೆ, ಆಯ್ತಾ. ಮತ್ತೊಂದು ಫ್ರೀ ಟ್ರ್ಯಾಕ್ ಇದೆ. 3 ಟ್ರ್ಯಾಕ್ ಅಲ್ಲಿ 2 ಟ್ರ್ಯಾಕ್ ಬಂದ್ ಮಾಡಿದ್ದಾರೆ. ಒಂದು ಟ್ರ್ಯಾಕ್ ನಲ್ಲಿ ಒಂದು 500 ಮೀಟರ್ ತನಕ ಲೈನ್ ಇದೆ ಗಾಡಿದು. ನನ್ಗೆ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ನನ್ಗೆ ಇನ್ನೊಂದು ಟ್ರ್ಯಾಕ್ ಅಲ್ಲಿ ಓಡಿಸಿದೆ. ಅದಕ್ಕೆ ಅಲ್ಲಿ ಇದ್ದ ಇಬ್ರು ಪ್ಲಾಸ್ಟಿಕ್ ಚಾರ್ ಅಲ್ಲಿ ಹೊಡಿಲಿಕ್ಕೆ ಬಂದ್ರು. ನಾನ್ ನಿಲ್ಸಿದೆ. ಯಾಕೆ ಹೊಡಿತೀರಿ, ನನ್ನ ಹತ್ರ ಫಾಸ್ಟ್ ಆಗಿದೆ, ಫಾಸ್ಟ್ ಟ್ಯಾಗ್ ಅಲ್ಲಿ ಅಮೌಂಟ್ ಇದೆ ಅಂತ ಹೇಳಿದೆ. ಅದಕ್ಕೆ ನಾವು ಹೋಗ್ಬೇಕಾದ್ರೆ ಆ ಲೈನ್ ಅಲ್ಲಿ ನಿಂತ್ಕೋಬೇಕಂತೆ. ಆ 500 ಮೀಟರ್ ಲೈನ್ ಅಲ್ಲಿ ನಾವು ನಿಂತ್ಕೋಬೇಕಂತೆ. ಆ ಲೈನ್ ಅಲ್ಲಿ ಹಿಂದ್ಗಡೆಗೆ ನಿಂತ್ಕೊಂಡು ಹೋದ್ಮೇಲೆ ಹೋಗ್ಬೇಕಂತೆ. ಅಲ್ಲಿ ಟ್ರ್ಯಾಕ್ ಓಪನ್ ಇದೆಯಲ್ಲ, ಅಲ್ಲಿ ಹೋಗ್ಬೋದು ಅಂತ ಹೇಳಿ ಕೇಳಿದ್ರೆ ಅಲ್ಲಿ ನಾವು ಬಂದಲ್ಲಿ ಕೇಳಿ ಹೋಗ್ಬೇಕಂತ. ಅಲ್ಲ ಸರ್, ಎಲ್ಲಾದ್ರೂ ಇದೆಯಾ ಈ ತರ, ನಾವು ಹೋಗ್ಬೇಕಂದ್ರೆ ನಮ್ಮ ಹತ್ರ ಫಾಸ್ಟ್ ಆಗಿದೆ, ಅಮೌಂಟ್ ಇದೆ, ಅದು ಬಿಡಿ, ಅವ್ರು ಎಷ್ಟು ಕಟ್ ಮಾಡ್ತಾರೋ ಏನ್ ಮಾಡ್ತಾರೋ ಅದು ಬಿಡಿ, ಅದು ಲೆಕ್ಕ ಬೇಕ. ಅದು ನಾವು ಫಾಸ್ಟ್ ಆಗಿ ಇದ್ದು ಬಿಟ್ಟು ಅಲ್ಲಿ ಹೋಗ್ಲಿಕ್ಕೆ ಬಿಡ್ಬೇಕಲ್ಲ ಇವರು, ಅದು ಬಿಡ್ಲಿಲ್ಲ. ಅದ್ರ ನಂತರ ಸ್ಕ್ಯಾನ್ ಮಾಡಿದ್ರು, ಅವ್ರ ಮೊಬೈಲ್ ಅಲ್ಲಿ ಯಾವ್ದಾದ್ರು ಸ್ಕ್ಯಾನ್ ಮಾಡಿದ್ರು, ಬಿಟ್ರು ಗಾಡಿನ. ಬಿಟ್ಟು ಒಂದ್ ಕೈಲಿ ಕಟ್ ಆಗ್ಬೇಕಲ್ವಾ. ಹೌದು. ಅಮೌಂಟ್ ಕಟ್ ಆಗಿರ್ಲಿಲ್ಲ. ಹೋಗಿ ಬರ್ಬೇಕಾದ್ರೆ ಮಾಮೂಲಿ ತರನೇ ಪುನಃ ಕಟ್ ಆಯ್ತು ಹಣ. ಅವತ್ತು ಮಧ್ಯಾಹ್ನ 60 ಎರಡು ಪ್ಲೇಸ್ ಇದ್ದು, 60 ಹೋಗಿದ್ದು, 60 ರಿಟರ್ನ್ ಬಂದಿದ್ದು, 120 ರೂಪಾಯಿ ಕಟ್ ಆಯ್ತು ಸರ್. ಇದು ನಮ್ಗೆ 2ನೇ ಅನುಭವ, ಅದೇ ಟೋಲ್ ಗೇಟ್ ಅಲ್ಲಿ 2ನೇ ಅನುಭವ. ನಾನು ಅದಕ್ಕೆ ಫೇಸ್ಬುಕ್ ಅಲ್ಲಿ ಯಾಕೆ ಹಾಕಿದೆ ಅಂದ್ರೆ, ಮೊದಲೊಂದ್ಸಲ ಆಗಿದ್ದು, ಅದು ರಿಟರ್ನ್ ಬರ್ತದೆ ಅಂತ ಕಾದೆ, ಇದುವರೆಗೆ ಬರ್ಲಿಲ್ಲ. ಇದು ಈಗ ಇನ್ನೊಂದು ಸಮಸ್ಯೆ ಆಗ್ತಿದೆ ಸರ್. ನಿಮ್ಮ ಗಾಡಿ ಮನೆಯಲ್ಲಿದ್ದರೂ ನಿಮಗೆ ಮೆಸೇಜ್ ಬರುತ್ತೆ, ನಿಮ್ಮ ಹ್ಯಾಶ್ಟ್ಯಾಗ್ ಇಂದ ಕಟ್ ಆಗಿದೆ ಅನ್ನುವಂಥದ್ದು. ಈಗ ಹೊಸದೊಂದು ತೊಂದರೆ ಮತ್ತೆ ಸಿಕ್ಕಾಕೊಳ್ತಾ ಇದ್ದಾರೆ ಜನ. ಈ ಬಗ್ಗೆ ಯಾರನ್ನ ಕೇಳಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಆತರ ವ್ಯವಸ್ಥೆ ಇದೆಯಾ ಅಲ್ಲಿ? ಅಲ್ಲ ಏನಾದ್ರು ಬೋರ್ಡ್ ಇದೆಯಾ ಅಥವಾ ಫಾಸ್ಟ್ ಟ್ಯಾಗ್ ಆತರ ಏನಾದ್ರು ಆಪ್ಷನ್ ಇದೆಯಾ? ಅದೂ ಇಲ್ಲ. ನಮ್ಮ ಅದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಟೋಲ್ ಇದೆ. ಹೌದು, ಪ್ರತಿಭಟನೆ ಮಾಡಿದೀವಿ, ಏನೋ ಮಾಡಿದ್ರೆ ಅದರ ವಿಚಾರ ಇಲ್ಲವೇ ಇಲ್ಲ. ಹೌದು, ಸರ್ಕಾರದವರು ಏನು ಮಾತಾಡೋದೇ ಇಲ್ಲ. ನೀವು ಯಾರಾದ್ರೂ ಅಧಿಕಾರಿಗಳನ್ನು ಸಂಪರ್ಕಿಸಿದ್ರ ಸರ್? ಇಲ್ಲ, ನಾನು ಯಾರಿಗೆ ಫೋನ್ ಮಾಡ್ಲಿಲ್ಲ. ನಾನು ಅದು ನೋಡೋಣ, ಹಣ ರಿಟರ್ನ್ ಬರ್ತಾ ನೋಡಿ, ಹಣ ಬರ್ಲಿಲ್ಲ. ಅದಕ್ಕೆ ಬೇಜಾರಾಗ್ಬಿಟ್ಟು ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದು. ಬಹುಶಃ ಈಗ ನೀವು ಬೇಡ್ಬೋದಲ್ವ, ಅಲ್ಲಿ ಬಟ್ಟೆ ಹಾಕಿ ಬೇಡ್ಬೋದಲ್ಲ, ದುಡ್ಡು ಬರ್ತದೆ ಬೇಕಾದಷ್ಟು. ಹೌದು, ಯಾಕಿದ್ದವರೆಲ್ಲ ಲೂಡ್ತಾರೆ ಅವರು. ಹೌದು. ಈಗ ನೀವಾದ್ರೆ ಹೇಳ್ಕೊಂಡಿದ್ರಿ, ಬಹಳಷ್ಟು ಜನಕ್ಕೆ ಇದೇ ರೀತಿ ತೊಂದರೆ ಆಗಿರ್ಬೋದಲ್ಲ ಸರ್? ಈಗ ಆಗಿದೆ, ತುಂಬಾ ಜನಕ್ಕೆ ಆಗಿದೆ. ಇದ್ರ ಬಗ್ಗೆ ಸೆಕೆಂಡ್ ಒಂದು ಗಾಡಿ ಹೋಗುತ್ತೆ ಅಲ್ಲಿ, ಈ ತರ ಲೂಡ್ತಾ ಇದ್ರೆ ಎಷ್ಟು ಹಣ ಬರ್ತದೆ ಲೆಕ್ಕಾಚಾರ ಹಾಕಿ ನೀವು. ಈಗ ಏನಾಗಿದೆ ಅಂದ್ರೆ,
ಅಲ್ಲಿ ಕೇಳಿದಾಗ ನಮ್ಮನ್ನ ಕೇಳಬೇಡಿ NHAIಯನ್ನು ಕೇಳಿ ಅಂತಾರೆ ಅವರು. ಹಾ, NH ಅವ್ರು ಕೇಳಿದ್ರೆ 1033ಗೆ ಕಾಲ್ ಮಾಡಿ ಅಂತಾರೆ. ಹಾ, 1033 ಕಾಲ್ ಮಾಡಿದ್ರೆ ನೀವು ಬ್ಯಾಂಕಿದು ಟ್ರಾನ್ಸಾಕ್ಷನ್ ಐಡಿಯನ್ನು ಕಟ್ಕೊಂಡು ಬ್ಯಾಂಕಿಗೆ ಕಾಲ್ ಮಾಡಿ ಅಂತಾರೆ. ನೋಡಿ ಇಂಥ ಸಮಸ್ಯೆಗಳಲ್ಲಿ ಅದು ಬಹುಶಃ ರದ್ದಾಂತದಲ್ಲೇ ತುಂಬಿರುವ ಸುರತ್ಕಲ್ ಟೋಲ್ ಗೇಟ್ ಅಂತ ಅನಿಸ್ತಿದೆ. ಮುಗಿಯೋ ಹೊತ್ನಲ್ಲಿ ಒಂದಷ್ಟು ಮತ್ತೆ ಹಣವನ್ನ ಸಂಗ್ರಹ ಮಾಡೋ ಗುರಿ ಅಂತ ಗೊತ್ತಾಗ್ತಿಲ್ಲ ಸರ್. ಹಾಗೆ ಇದು ರೂಟದ ಅಷ್ಟೇ, ಅಂದ್ರೆ ಯಾರು ಮಾತಾಡುದಿಲ್ಲ. ಹೌದು, ನಾವು ನೋಡಿ ಈಗ ಯಾರ ಹತ್ರ ಕೇಳುದು, ಈಗ ನಾನು ಹೋಗಿ 120 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದೆ, ನಾನು ಯಾರ ಹತ್ರ ಹೇಳ್ಬೇಕು? ಹೌದು ಅದೇ ತರ ತುಂಬಾ ಜನ ಬರ್ತಾರೆ, ಯಾರ ಹತ್ರ ಕೇಳೋದಿಲ್ಲ. ಇವರಿಗೆ ಹಣ ಮಾಡ್ಲಿಕ್ಕೆ ಒಂದು ದಾರಿ ಆಯ್ತಲ್ಲ. ಹೌದು ಖಂಡಿತ. ಮತ್ತೆ ಸರಿ ಸರ್, ಈ ಬಗ್ಗೆ ಒಂದು ಹೋರಾಟ ಆಗ್ಲೇಬೇಕು ಅನ್ನೋದು ಎಲ್ಲರ ಒತ್ತಾಯ. ಚಂದ್ರಶೇಖರ್, ಮಾನ ಮರ್ಯಾದೆ ಇದ್ರೆ ಅಲ್ವಾ ಹೌದು ಸರ್, ಪಾಪದವರ ದುಡ್ಡಲ್ಲ ಹೋಗುದು. ಹೌದು ಹೌದು ಸರ್. ಓಕೆ, ಮಾಹಿತಿಗೆ ಧನ್ಯವಾದ ಸರ್. ಓಕೆ ಸರ್. ಇದು ಸುರತ್ಕಲ್ ಟೋಲ್ ಗೇಟ್ನಲ್ಲಿ ನಡೆಯುತ್ತಿರುವಂತಹ ಹಗಲು ದರೋಡೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವಾಗ ಏನು ಹಣ ಕಳ್ಕೊಂಡಿದ್ದಾರೆ ಅವರು ಕೆಲವರು, ಅದರಲ್ಲಿ ಕೆಲವರು ಮಾತ್ರ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇನ್ನು ಸಾಕಷ್ಟು ಪ್ರತಿಭಟನೆಗಳಾಗಿವೆ. ಸಂಸದರು ಬರ್ತಾರೆ, ಮಂತ್ರಿಗಳು ಬರ್ತಾರೆ, ಶಾಸಕರು ಬರ್ತಾರೆ, ಎಲ್ಲರೂ ಒಂದಷ್ಟು ನಮಗೆ ಆಶ್ವಾಸನೆಗಳನ್ನು ಕೊಟ್ಟು ಹೋಗ್ತಾರೆ. ಅಲ್ಲಿರೋವರಿಗೆ ಸ್ಥಳೀಯ ಭಾಷೆಗಳು ಬರಲ್ಲ, ನಾವು ಹೇಳೋದು ಅವರಿಗೆ ಅರ್ಥ ಆಗಲ್ಲ. ಇನ್ನದ್ರ ಜೊತೆಗೆ ಈ ರೀತಿ ಹಣಗಳು ಕಟ್ಟಾದಾಗ ಅದಕ್ಕೆ ಉತ್ತರದಾಯಿಯಾಗಿ ಯಾರಿರೋದಿಲ್ಲ. ಬಹುಶಃ ಮುಂದಿನ ದಿನಗಳಿಗೆ ಯಾರು ಕೇಳಬೇಕು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನಿರಂತರವಾಗಿ ಅಲ್ಲಿ ರಸ್ತೆಯಲ್ಲಿ ಸಾಕಷ್ಟು ಸಮಸ್ಯೆ ಇದ್ದರೂ ಬೈದುಕೊಂಡು ಪಾಪ ಜನ ಸಂಚಾರ ಮಾಡ್ತಾನೆ ಇದ್ದಾರೆ.